ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಕೇಂದ್ರ ಚುನಾವಣಾ ಆಯೋಗ ಜೂನ್ 2025ರಲ್ಲಿ ಜಾರಿಗೆ ತಂದಿದೆ. ಈ ಒಂದು SIR ಪ್ರಕ್ರಿಯೆಯಲ್ಲಿ ಹಲವಾರು ಲೋಪದೋಷಗಳು ನಮಗಿಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. SIRನ ಉದ್ದೇಶಗಳು ಚುನಾವಣಾ ಆಯೋಗ ಹೇಳಿದೆ, ನಾವು ಮತದಾರರ ಪಟ್ಟಿಯನ್ನು ನಾವು ಪರಿಷ್ಕರಣೆ ಮಾಡ್ತೇವೆ ಅಂತೇಳಿ. ಅಂದರೆ ಅರ್ಹ ಮತದಾರರಿಗೆ ಅವಕಾಶ, ಅದೇ ರೀತಿ ಅನರ್ಹ ಮತದಾರರನ್ನು ತೆಗೆದುಹಾಕುವಂತಹ ಪ್ರಕ್ರಿಯೆಯನ್ನು ಮಾಡುವುದಾಗಿ ಚುನಾವಣಾ ಆಯೋಗ ಹೇಳಿದೆ. ಆದರೆ BJPಯ ಕೆಲವು ಮಂತ್ರಿಗಳು SIR ಪ್ರಕ್ರಿಯೆ ನಾವು ಜಾರಿಗೆ ತಂದಿರುವುದು ದೇಶದಲ್ಲಿರುವಂತಹ ನುಸುಳುಕೋರರನ್ನು ಹೊರಹಾಕಲಿಕ್ಕೆ ಮತ್ತು ಅವರು ಯಾರಂತ ಹೇಳಿ ಗುರುತಿಸಲಿಕ್ಕೆ ನಾವು ಈ ಒಂದು ಪ್ರಕ್ರಿಯೆಯನ್ನು ನಾವು ತಂದಿದ್ದೇವೆ ಅಂತ ಹೇಳಿ BJPಯ ಮಂತ್ರಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಮೊಟ್ಟಮೊದಲು ಬಿಹಾರದಲ್ಲಿ ಜೂನ್ 26, 2025ರಂದು ದೇಶದಲ್ಲಿ 70 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ SIR ಅನ್ನು ಇವರು ತಂದರು. ಅಲ್ಲಿ ಹಲವಾರು ಗೊಂದಲಗಳು ಈ SIR ಪ್ರಕ್ರಿಯೆಯಲ್ಲಿ ನಡೆಯಿತು. ನಂತರ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಮಧ್ಯ ಪ್ರವೇಶ ಮಾಡಿತು. ನಂತರ ಇವರು ಬಹಳ ತರಾತುರಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ನೀಡಿದಂತಹ ಪ್ರತಿಕ್ರಿಯೆಗಳು, ನಾವು ಎಲ್ಲ ವಿಧಾನಸಭಾ ಚುನಾವಣೆಗಳು ನಡೆಯುವ ಮುನ್ನ ನಾವು SIR ಪ್ರಕ್ರಿಯೆಯನ್ನು ನಾವು ಪ್ರಾರಂಭಿಸಿ ಅದನ್ನು ನಾವು ಮುಗಿಸಬೇಕು, ಒಂದು ಅರ್ಹ ಮತದಾರರ ಪಟ್ಟಿಯನ್ನು ನಾವು ತಯಾರಿಸಬೇಕು. ಅಂದರೆ ಈಗಿರುವಂತಹ ಮತದಾರರ ಪಟ್ಟಿಯಲ್ಲಿ ಇರುವಂತೆ ಅವರು ಆಬ್ಸೆಂಟೀಸ್ಗಳನ್ನು ಅಥವಾ ಶಿಫ್ಟೆಡ್ ವೋಟರ್ಸ್ಗಳನ್ನು, ಡೆತ್ ಆದವರನ್ನು, ಅದೇ ರೀತಿ ಡುಪ್ಲಿಕೇಟ್ ಮತಗಳನ್ನು ನಾವು ವಿಂಗಡಿಸಿ ಅದನ್ನು ಅರ್ಹ ಮತದಾರರ ಪಟ್ಟಿ 2025 ನಾವು ತಯಾರು ಮಾಡಬೇಕೆನ್ನುವಂಥ ಉದ್ದೇಶದಿಂದ ಅವರು SIR ಪ್ರಕ್ರಿಯೆಯಲ್ಲಿ ನಾವು ಪ್ರಾರಂಭಿಸಿದ್ದೇವೆ ಅಂತ ಹೇಳಿ ಚುನಾವಣಾ ಆಯೋಗ ಹೇಳಿದೆ. ಇಲ್ಲಿ 2 ಹಂತಗಳಲ್ಲಿ SIR ಪ್ರಕ್ರಿಯೆಗಳು ನಡೆದಿದೆ. ಇದು 3ನೇ ಹಂತ ಜೂನ್ 29ರಂದು ಕರ್ನಾಟಕದಲ್ಲಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಘೋಷಣೆ ಆದ ನಂತರ ಇವಾಗ ಏನು ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನು ಅವರು BLOಗಳ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಆದರೆ BLOಗಳು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಾಪರ್ ಆದಂತಹ ಟ್ರೈನಿಂಗ್ಗಳನ್ನು ನೀಡದೆ ಕೇವಲ 2 ದಿನ ಮಧ್ಯಾಹ್ನ ಅರ್ಧ ದಿನದ ಟ್ರೈನಿಂಗ್ಗಳನ್ನು 2 ದಿನ ಮಾತ್ರವಾಗಿದೆ ಜಿಲ್ಲಾ ಚುನಾವಣಾ ಆಯೋಗ ಅವರಿಗೆ ನೀಡಿರುವಂಥದ್ದು. ಈ 2 ದಿನದ ಟ್ರೈನಿಂಗ್ಗಳಲ್ಲಿ ಈ ಸಂಪೂರ್ಣವಾದಂಥ ಈ ಒಂದು SIR ಪ್ರಕ್ರಿಯೆ ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೀತಿ ಫಾರ್ಮ್ನವರು ಫಿಲ್ ಮಾಡಬೇಕು, 2002 ಮತ್ತು 2025 ಯಾವ ರೀತಿ ಅವರು ಮ್ಯಾಚ್ ಮಾಡಬೇಕು, ಇವೆಲ್ಲವನ್ನು ಬರೀ 2 ದಿವಸದಲ್ಲಿ ಅವರಿಗೆ ಕಲಿಸಿಕೊಡಲಾಗಿದೆ. ಈ ಒಂದು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಿದ ನಂತರ ಜಿಲ್ಲೆಯಾದ್ಯಂತ ಹಲವಾರು ಸಮಸ್ಯೆಗಳು ಮತದಾರರು ಎದುರಿಸ್ತಾ ಇದ್ದಾರೆ. ಒಂದನೇದಾಗಿ ಇಲ್ಲಿ ಸುಮಾರು 10-12 ಬಾರಿ ದೇಶದಲ್ಲಿ ಸಮ್ಮರಿ ರಿವಿಷನ್ ಮತ್ತು ಇಂಟೆನ್ಸಿವ್ ರಿವಿಷನ್ ನಡೆದಿದೆ. ಇಷ್ಟು ಸಮಯದಲ್ಲೂ ಕೂಡ, ಇಷ್ಟು ರಿವಿಷನ್ಗಳಲ್ಲಿ ಕೂಡ ಎಲ್ಲಿಯೂ ಕೂಡ ಮತದಾರರ ಕೈಗೆ ಎನ್ಯುಮರೇಷನ್ ಫಾರ್ಮ್ ಅಂದರೆ ಗಣತಿಯ ನಮೂನೆಯನ್ನು ಕೊಡಲಿಲ್ಲ. ಯಾಕಂತ ಹೇಳಿದರೆ ಆ ಗಣತಿ ಮತದಾರರಿಗೆ ಅಷ್ಟೊಂದು ಗಣತಿಯಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು, ಅದನ್ನು ಯಾವ ರೀತಿ ಭರ್ತಿ ಮಾಡಬೇಕು, ಯಾವೆಲ್ಲ ಅಂಶಗಳಲ್ಲಿ ಇರಬೇಕಂತೇಳಿ ಮತದಾರರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಏಕಾಏಕಿಯಾಗಿ ಮತದಾರರ ಕೈಗೆ ಇವರು ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾರೆ, ನೀವು ಫಿಲ್ ಮಾಡಿ ಕೊಡಬೇಕು. ಇವರು ಮತದಾರರ ಕೈಗೆ ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ ಮತದಾರರಿಗೆ ಸರಿಯಾದ ಜಾಗೃತಿಯನ್ನು ಇವರು ಮೂಡಿಸಬೇಕಿತ್ತು. ಸರ್ಕಾರ ಆಲ್ರೆಡಿ ಅದಕ್ಕೆ ನಿರ್ದೇಶನಗಳನ್ನು, ಆದೇಶಗಳನ್ನು ಕೂಡ ನೀಡಿತು. ವಿಶೇಷವಾದಂತಹ ಗ್ರಾಮ ಸಭೆಗಳನ್ನು ನಡೆಸಬೇಕು, ವಿಶೇಷವಾದಂತಹ ವಾರ್ಡ್ ಸಭೆಗಳನ್ನು ನಡೆಸಬೇಕು ಎನ್ನುವಂಥ ಆದೇಶಗಳನ್ನು ಕೂಡ ನೀಡಿತ್ತು. ಈ ಯಾವುದನ್ನು ಕೂಡ ಮಾಡದೆ ಏಕಾಏಕಿಯಾಗಿ ಅವರು ಮತದಾರರ ಕೈಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟು ನೀವು ಇದನ್ನು ಫಿಲ್ ಮಾಡಿ ಕೊಡಬೇಕಂತ ಹೇಳ್ತಾ ಇದ್ರು. ಅದಕ್ಕೆ ಬೇಕಾಗಿರುವಂಥ ಒಂದು
ಪೇಪರ್ಸ್ಗಳಲ್ಲಾಗಲಿ ಯಾವುದೇ ಮಾಧ್ಯಮಗಳಲ್ಲಾಗಲಿ ಅದು ಯಾವ ರೀತಿ ಭರ್ತಿ ಮಾಡುವುದು, ಅದರಲ್ಲಿ ಏನೆಲ್ಲ ಲೋಪದೋಷ ಬರಬಹುದು, ಯಾವೆಲ್ಲ ನೀವು ಜಾಗೃತಿಯನ್ನು ನೀವು ಮಾಡಬೇಕೆನ್ನುವಂಥ ಯಾವುದೇ ಒಂದು ಜಾಗೃತಿ ಕಾರ್ಯಕ್ರಮ ಚುನಾವಣಾ ಆಯೋಗದ ವತಿಯಿಂದ ನಡೆಯಲಿಲ್ಲ. ಎರಡನೇದು, BLOಸ್ಗಳಿಗೆ ಏನು 20 ತಾರೀಕು ಅಂತ ಹೇಳಿ ಇವರೇನು ಮಾಡಿದ್ದಾರ 9-8 ದಿವಸ, 29 ಜೂನ್ಗೆ ಎಲ್ಲ ಮತದಾರರ ಎನ್ಯುಮರೇಷನ್ ಫಾರ್ಮನ್ನು BLOಗರ ಕೈಗೆ ಸಿಗಬೇಕಿತ್ತು. ಆದರೆ ಮೊದಲ ಹಂತ ಅವರಿಗೆ ಸಿಕ್ಕಿರುವಂಥದ್ದು ಬರೀ 30-40% ಎನ್ಯುಮರೇಷನ್ ಫಾರ್ಮ್ ಮಾತ್ರ. ಅವರು ಒಂದು ಮನೆಗೆ ಒಂದು ಫಾರ್ಮ್ ಹಿಡ್ಕೊಂಡು ಮನೆ ಬಾಗಿಲಿಗೆ ಹೋದರು. ಆ ಮನೆಯಲ್ಲಿ ಕೆಲವೊಮ್ಮೆ 4-5 ಮತಗಳು ಇದ್ದರೂ ಕೂಡ ಅವರು ಒಂದು ಫಾರ್ಮನ್ನು ಕೊಟ್ಟು ಉಳಿದ ಫಾರ್ಮು ಇನ್ನೊಮ್ಮೆ ಪ್ರಿಂಟ್ ಆದ ನಂತರ ನಾವು ತರ್ತೇವೆ ಅಂತ ಹೇಳಿ ಮತ್ತೆ ಬಂದರು. ಮತ್ತೆ ಅವರು ಉಳಿದ ಫಾರ್ಮನ್ನು ತೆಗೆದು ಹೋದರು. ಇನ್ನೂ ಕೂಡ ಹಲವಾರು ಮಂದಿಯ ಹೆಸರುಗಳು 2026ರ ಮತಪಟ್ಟಿಯಲ್ಲಿದೆ. ಆದರೆ ಅವರಿಗೆ ಕೆಲವರಿಗೆ ಇನ್ನೂ ಕೂಡ ಫಾರ್ಮ್ಸ್ಗಳು ಸಿಗಲಿಲ್ಲ. ಇಂತಹ ಸಮಸ್ಯೆಗಳಿರುವಾಗ ತರಾತುರಿಯಲ್ಲಿ ಫಾರ್ಮ್ಗಳನ್ನು ಕಲೆಕ್ಟ್ ಮಾಡುವಂತಹ ಒಂದು ಪ್ರೆಷರನ್ನು BLOಸ್ಗಳಿಗೆ ಹಾಕ್ತಾ ಇದ್ದಾರೆ. ಸಾಮಾನ್ಯವಾಗಿ BLOಸ್ಗಳನ್ನು ಅಪಾಯಿಂಟ್ ಮಾಡುವಾಗ ಸಾಧಾರಣವಾಗಿರುವವರು ಅಂಗನವಾಡಿ ಕಾರ್ಯಕರ್ತೆಯವರು. ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳಿದರೆ ಅವರು ಸರ್ಕಾರದ ನೇರ ನೇಮಕಾತಿಯಲ್ಲಿ ಬಂದವರಲ್ಲ. ಅವರು ಕಾರ್ಯಕರ್ತರು, ಅಂದರೆ ಅವರು ಒಂದು ವಾಲಂಟರಿ ಜಾಬ್ ಮಾಡುವಂತಹ ಒಬ್ಬರು ಲೇಡಿಯಾಗಿರ್ತಾರೆ. ಇವರಿಗೆ ಇಷ್ಟೊಂದು ಬರ್ಡನನ್ನು ಹಾಕಿಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಇಷ್ಟೊಂದು ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಇತ್ತು ಚುನಾವಣಾ ಆಯೋಗಕ್ಕೆ. ಇಲ್ಲಿ ಹತ್ತಿರದಲ್ಲಿರುವಂತಹ ಮೂರ್ಶೆಡ್ಡೆ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಅಲ್ಲಿ 6 ಶಿಕ್ಷಕರ ಪೈಕಿ 5 ಶಿಕ್ಷಕರು BLO. ಅಲ್ಲಿ ಸ್ಟೂಡೆಂಟ್ಗಳ ಪರಿಸ್ಥಿತಿ ಏನು, ಅವರ ವಿದ್ಯಾಭ್ಯಾಸವನ್ನು ಅಥವಾ ಅವರ ಶಾಲೆಯ ಪೋರ್ಷನ್ಸ್ಗಳನ್ನು ಮುಗಿಸುವಂಥದ್ದು ಯಾವಾಗ? ಈ ಒಂದು ತಿಂಗಳು ಅವರು ಹಾಕುವಂತಹ ಆ ವಿದ್ಯಾರ್ಥಿಗಳಿಗೆ ಸಿಗದೇ ಇರುವಂತಹ ಕ್ಲಾಸ್ಗಳನ್ನು ಅದನ್ನು ಭರ್ತಿ ಮಾಡೋದು ಯಾವ ರೀತಿ, ಅಥವಾ ಅದನ್ನು ಅವರು ಆ ಪೋರ್ಷನನ್ನು ಕಂಪ್ಲೀಟ್ ಮಾಡುವಂಥದ್ದು ಯಾವ ರೀತಿ? ಇನ್ನು ನೀವು ಮಂಗಳೂರು ಸಿಟಿಯಲ್ಲಿ ನೋಡೋದಾದರೆ ಬಹುತೇಕ BLOಸ್ಗಳು ಶಿಕ್ಷಕರು. ಅವರು 4 ಗಂಟೆಯವರೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿದ ನಂತರ ಅವರು ಅವರ ವಾರ್ಡ್ಗಳಿಗೆ ತೆರಳಿ ಅವರು ಎನ್ಯುಮರೇಷನ್ ಫಾರ್ಮನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇಷ್ಟರವರೆಗೆ ಈ ಒಂದು ಎನ್ಯುಮರೇಷನ್ ಸ್ಟೇಜಲ್ಲಿ ಸುಮಾರು 4 ಮಂದಿ BLOಸ್ಗಳು ತೀರಿಕೊಂಡು, ಒಬ್ಬರು ಲೇಡಿ ಬೆಳಿಗ್ಗೆ 7 ಗಂಟೆ ಮನೆಯಿಂದ ಅವರು ಹೊರಡುವಾಗ ಅವರು ಆಕ್ಸಿಡೆಂಟ್ ಆಗ್ತಾರೆ. ಅಂದರೆ ಅವರು ಹೋಗುವಂಥ ಕೆಲಸ ಏನು, ಎನ್ಯುಮರೇಷನ್ ಫಾರ್ಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ. ಇನ್ನೊಬ್ಬರು ಲೇಡಿ ಫೀಲ್ಡಲ್ಲಿ ಇರುವಾಗಲೇ ಅವರು BP ಲೋ ಆಗಿ ಅವರು ಡೆತ್ ಆಗ್ತಾರೆ. ಸೊ ಇದೊಂದು ಪ್ರೆಷರ್ ಕ್ರಿಯೇಷನ್ ಇವಾಗ ಮಾಡ್ತಾ ಇದೆ. ಅಂದರೆ ಇಲ್ಲಿ ಡೆಡ್ ಎಂಡ್ ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಒಂದು 2-3 ಡೇಸ್ ಬ್ಯಾಕಲ್ಲಿ ರಾಜ್ಯ ಚುನಾವಣಾ ಅಧಿಕಾರಿಯಾದಂತಹ ಅಂಬುಕುವರ್ ಅವರೊಂದು ಪ್ರಶ್ನೆ ಅವರು ಕೇಳಿದಂಥ ಪ್ರಶ್ನೆಗೆ ಅವರು ಉತ್ತರಿಸ್ತಾರೆ, ಯಾರು ಸರಿಯಾದ ರೀತಿಯಲ್ಲಿ BLOಸ್ಗಳು ಕೆಲಸ ಮಾಡ್ತಾ ಇಲ್ಲ ಅವರ ಮೇಲೆ ನೀವು FIR ನೀವು ಮಾಡಬೇಕಂತೇಳಿ, ಅವರ ಸುಪೀರಿಯರ್ಸ್ಗಳು FIR ಮಾಡಬೇಕು. ಈ ರೀತಿಯಾಗಿ ಒಂದು SIR ಮಾಡುವಂಥ ಅವಶ್ಯಕತೆ ನಮ್ಗೆ ಏಕೆ ಬಂದಿದೆ? ಇಲ್ಲಿ BLOಸ್ಗಳು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಅವರು ಬದಿಗೊತ್ತಿಕೊಂಡು ಮಾಡುವಂಥ ಕೆಲಸಕ್ಕೆ ಅವರು ಡೆಡ್ ಎಂಡ್ ಕೊಡ್ತಾ ಇದ್ದಾರೆ. ನೀವು 9th ಜೂನ್ ಬಿಫೋರಲ್ಲಿ ನೀವು ಎನ್ಯುಮರೇಷನ್ ಫಾರ್ಮನ್ನು ನೀವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬಿಫೋರ್ 20th ಬಿಫೋರ್ ನೀವು ಕಲೆಕ್ಟ್ ಮಾಡಬೇಕು. ನಂತರ ನೀವು ಅದನ್ನು ಕಲೆಕ್ಟ್ ಮಾಡಿದ ಕೂಡಲೇ ನೀವು ನಿಮ್ಮ ಏನು BLO ಆ್ಯಪ್ ಇದೆ ಅದರಲ್ಲಿ ನೀವು ಅಪ್ಲೋಡ್ ಮಾಡಬೇಕಂತೇಳಿ. ಇಲ್ಲಿ BLOಸ್ಗಳಿಗೆ ಟೈಮ್ಲೈನ್ಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಅವರು ಏನು ಫಿಲ್ ಮಾಡ್ತಾರಾ ಎನ್ಯುಮರೇಷನ್ ಫಾರ್ಮನ್ನು ಏನು BLO ಆ್ಯಪಲ್ಲಿ ಅವರು ಅಪ್ಲೋಡ್ ಮಾಡ್ತಾರಾ, ಇದರಲ್ಲಿ ಮಿಸ್ಟೇಕ್ಗಳಾಗೋದು ಸಹಜ. ನೀವು ನೋಡಿ 2002ರ ಮತದಾರರ ಪಟ್ಟಿ ಕನ್ನಡದಲ್ಲಿದೆ, 2025ರ ಮತದಾರರ ಪಟ್ಟಿ ಕನ್ನಡದಲ್ಲಿದೆ, ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರೋದು ಕನ್ನಡದಲ್ಲಿ. ಚುನಾವಣಾ ಅಧಿಕಾರಿಗಳು ಹೇಳಿರುವಂಥದ್ದು ನೀವು ಕನ್ನಡದಲ್ಲಿ ಮಾತ್ರ ನೀವು ಫಿಲ್ ಮಾಡಬೇಕಂತೇಳಿ. ಆದರೆ BLO ಆ್ಯಪಲ್ಲಿ ಇರೋದು ಇಂಗ್ಲೀಷಲ್ಲಿ.
ನಾನು ನಿಮಗೆ ಬೇಕಾದರೆ ಇಲ್ಲಿ ನನ್ನಲ್ಲಿ ಪ್ರೂಫ್ ಇದೆ. 2002ರಲ್ಲಿ ಏನು ಗಣತಿ ಮಾಡಿದ್ದಾರಾ ಅದು ಕನ್ನಡದಲ್ಲಿ ಮಾಡಿರುವಂಥದ್ದು. ಹೀಗೆ ಇವಾಗ ಚುನಾವಣಾಧಿಕಾರಿಗಳು ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸ್ಪೆಲ್ಲಿಂಗೇ ಚೇಂಜ್ ಆಗಿದೆ. ಯಾರು ಹೊಣೆ ಇದಕ್ಕೆ? ಮತ್ತೆ ಇವರು ಹೇಳುವಂಥದ್ದೇನು, ನೀವು ಲಾಜಿಕಲ್ ಡಿಸ್ಕ್ರಿಮಿನೇಷನ್ ಅಂಡರಲ್ಲಿ ನೀವು ಬರ್ತೀರಾ, ನಿಮಗೆ ನೋಟಿಸನ್ನು ನಮಗೆ ಅವರು ಇಶ್ಯೂ ಮಾಡೋದು. ಇದು ಮಿಸ್ಟೇಕ್ ಯಾರ್ದು? ಒಂದು ವೇಳೆ ಈ ಸ್ಪೆಲ್ಲಿಂಗ್ ಇಂಗ್ಲೀಷಲ್ಲಿದ್ದರೆ ನಂತರ ಈ ಒಂದು ಲಾಜಿಕಲ್ ಡಿಸ್ಕ್ರಿಮಿನೆನ್ಸಿಯಲ್ಲಿ ಅವರು ಬಂದರೆ ಇದಕ್ಕೆ ಹೊಣೆ ಯಾರು? 2002 ಅಲ್ಲಿ ಇರುವಂತಹ ವೋಟರ್ ಲಿಸ್ಟ್ಗಳಲ್ಲಿ ಹಲವಾರು ಗೊಂದಲಗಳಿವೆ. ತಂದೆಯ ಸಂಬಂಧದ ಎದುರುಗಡೆ ಗಂಡನ ಹೆಸರಿದೆ, ಗಂಡನ ಹೆಸರಿನಲ್ಲಿ ತಂದೆಯ ಹೆಸರಿದೆ, ಕೆಲವೊಮ್ಮೆ ಅಣ್ಣನ ಹೆಸರಿದೆ, ಕೆಲವೊಮ್ಮೆ ತಮ್ಮನ ಹೆಸರಿದೆ, ಕೆಲವೊಮ್ಮೆ ತಾಯಿ ಅಂತೇಳಿ ಬರೆದು ಅಲ್ಲಿ ತಂದೆಯ ಹೆಸರಿದೆ. ಇಂತಹ ಗೊಂದಲಗಳು ಹಲವಾರು 2002ರ ಮತದಾರರ ಪಟ್ಟಿಯಲ್ಲಿದೆ. ಇದನ್ನು ಇಟ್ಕೊಂಡವರು ನಮ್ಮನ್ನು ಪ್ರೂವ್ ಮಾಡಲಿಕ್ಕೆ ಹೇಳ್ತಾರೆ, ನಿಮ್ಮ ಆನ್ಸೆಸ್ಟರನ್ನು ನೀವು ಪ್ರೂವ್ ಮಾಡಬೇಕು, ನಿಮ್ಮ ಲೆಜೆನ್ಸಿಯನ್ನು ನೀವು ಪ್ರೂವ್ ಮಾಡಬೇಕಂತೆ. ಇದು ಯಾವ ರೀತಿ ಸಾಧ್ಯ? ಮತ್ತವ್ರು ಹೇಳ್ತಾರೆ, ಒಂದು ವೇಳೆ ನಿಮಗೆ ಏನಾದರೂ ಪ್ರೂವ್ ಮಾಡಲಿಕ್ಕೆ ನೀವು ಕೊಟ್ಟಿರುವಂತಹ ದಾಖಲೆಗಳು ಏನಾದರೂ ಅಪ್ಪಿತಪ್ಪಿ ಏನಾದರೂ ಅದರಲ್ಲಿ ತೊಂದರೆ ಆದರೆ ನೀವು 11 ದಾಖಲೆಗಳನ್ನು ನೀವು ನೀಡಬೇಕಂತೇಳಿ. ಇದು ಆಗಸ್ಟ್ 15ರಂದು ಎಲ್ಲ ಎನ್ಯುಮರೇಷನ್ ಫಾರ್ಮ್ಗಳನ್ನು ಅವರು ಅಪ್ಲೋಡ್ ಮಾಡಿ 29ಕ್ಕೆ ಅದನ್ನು ಡೆಡ್ಲೈನ್ ಇಟ್ಟು ಅವತ್ತು ಅಪ್ಲೋಡ್ ಮಾಡಿ 5ಕ್ಕೆ ಅವರು ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಅವರು ನಮಗೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬಂದಂತಹ ಎಲ್ಲ ಹೆಸರುಗಳಿಗೆ ಅವರು ನಾವೇನು ಅಪ್ಲೋಡ್ ಮಾಡಿದ್ದೇವ ಫಾರ್ಮ್ಸ್ಗಳನ್ನು ಎಲ್ಲ ಯಾವ ಮತದಾರರಿಗೂ ಬೇಕಾದರೆ ಅವರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂಡರಲ್ಲಿ ಅವರಿಗೆ ನೋಟಿಸನ್ನು ನೀಡಬಹುದು. ಈ ಒಂದು 11 ಡಾಕ್ಯುಮೆಂಟ್ ಕೊಟ್ಟಿರುವಂಥದ್ದು ಕೇಂದ್ರ ಚುನಾವಣಾ ಆಯೋಗ. ಆದರೆ ದುರದೃಷ್ಟವಶಾತ್ ನಮ್ಮ ಕರ್ನಾಟಕದಲ್ಲಿರುವಂತಹ ಕೆಲವು BJPಯ ಮಂತ್ರಿಗಳು, ಶೋಭಾ ಕರಂದ್ಲಾಜೆ ಎಕ್ಸಾಂಪಲ್ ಆಗಿರುವಂಥದ್ದು, ಅವರು ಒಂದು 2-3 ಡೇಸ್ ಬ್ಯಾಕಲ್ಲಿ ಕೇಂದ್ರದ ಗೃಹ ಸಚಿವಾಲಯಕ್ಕೆ ಒಂದು ಪತ್ರ ಬರೀತಾರೆ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ಇಲ್ಲಿ ಇಶ್ಯೂ ಮಾಡಲಿಕ್ಕೆ ಆದೇಶ ಮಾಡಿದೆ ಅಂತೇಳಿ. ಒಬ್ಬರು ಕೇಂದ್ರದ ಮಂತ್ರಿಯಾಗಿ ಒಂದು ಅಲ್ಪವಾದರೂ ಜ್ಞಾನ ಇರಬೇಕು. ಅದರಲ್ಲಿ 11 ಡಾಕ್ಯುಮೆಂಟ್ಗಳಲ್ಲಿ ಅವರು ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ಎಕ್ಸಾಂಪಲ್ ಆಗಿ ಹೇಳುವುದಾದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಸಕ್ಷಮ ಪ್ರಾಧಿಕಾರ ನೀಡಬೇಕು. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇದು ಸಕ್ಷಮ ಪ್ರಾಧಿಕಾರ ನೀಡಬೇಕು. ಅದೇ ರೀತಿ ನಿಮ್ಮ ಸ್ಕೂಲ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇದು ಕೂಡ ಸಕ್ಷಮ ಪ್ರಾಧಿಕಾರ ನೀಡಬೇಕು. ಫ್ಯಾಮಿಲಿ ಟ್ರೀ ಅಂದರೆ ಏನು ಸಂತತಿ ನಕ್ಷೆ ಇದು ಕೂಡ ಸಕ್ಷಮ ಪ್ರಾಧಿಕಾರ ನೀಡಬೇಕು. ಈ ಸಕ್ಷಮ ಪ್ರಾಧಿಕಾರ ಇರುವಂಥದ್ದು ಎಲ್ಲಿ? ಕೇಂದ್ರದಲ್ಲಿಲ್ಲ, ಕರ್ನಾಟಕ ರಾಜ್ಯದಲ್ಲಿರುವಂಥದ್ದು. ಅಷ್ಟು ಕೂಡ ಜ್ಞಾನ ಇಲ್ಲದಂತಹ ಶೋಭಾ ಕರಂದ್ಲಾಜೆ ಅವರು ಈ ಒಂದು ಹೇಳಿಕೆ ನೀಡಿದ್ರಲ್ಲಿ ಇದು ಏನು ನಾವೇನು ಇದರಲ್ಲಿ ಆಶ್ಚರ್ಯಪಡುವಂಥ ಸಂಗತಿ ಏನಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.